ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳವರ ಪರಮಾನುಗ್ರಹದಿಂದ ಮತ್ತು ಕಕ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಚಾರ್ಯ ಶ್ರೀ ಕೇಶವ ಬೆಳ್ಳಿಯವರ ಸಂಕಲ್ಪ ಮತ್ತು ನೇತೃತ್ವದಲ್ಲಿ ಶ್ರೀ ಶ್ರೀನಿವಾಸ ಮತ್ತು ಶ್ರೀ ಪದ್ಮಾವತಿಯವರ ಸಾರ್ವಜನಿಕ ವೈಭವದ ಕಲ್ಯಾಣೋತ್ಸವವು ಮೇ 10ರಂದು ಬೈಂದೂರು ತಾಲೂಕಿನ ಎಡ್ತೆರೆ ನೆಲ್ಯಾಡಿ ಬೈಲುವಿನಲ್ಲಿ ಸಡಗರ ಸಂಭ್ರಮದಲ್ಲಿ ನಡೆಯಲಿದೆ. ಮೇ 10ರ ಬೆಳಗ್ಗೆ 8ರಿಂದ ಸಾಮೂಹಿಕ ದೇವತಾ ಪ್ರಾರ್ಥನೆ, ಪ್ರಧಾನ ಸಂಕಲ್ಪ, ಸಾಮೂಹಿಕ ಸಂಕಲ್ಪ, ಗುರುಗಣಪತಿ ಪೂಜೆ, ಪುಣ್ಯಹ ವಾಚನ, ಋತ್ವಿಗರಣೆ, ಅಗ್ನಿಕುಂಡ ಸಂಸ್ಕಾರ, ಸೂರ್ಯಾಗ್ನಿ ಪ್ರತಿಷ್ಠೆ. ಬೆಳಗ್ಗೆ ಗಂಟೆ 9:30ಕ್ಕೆ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಪುರಮೆರವಣಿಗೆಯ ಮುಖಾಂತರ ಕಲ್ಯಾಣೋತ್ಸವ ಸ್ಥಳಕ್ಕೆ ಶ್ರೀ ಶ್ರೀನಿವಾಸ ದೇವರ ಆಗಮನ. ಕೋಟಿ ಗೋವಿಂದ ನಾಮ ಜಪಯಜ್ಞ ಪ್ರಾರಂಭ. ದ್ವಾದಶ ನಾರಿಕೇಳ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ. ಗಂಟೆ 11ಕ್ಕೆ ಪೂರ್ಣಾಹುತಿ, ದಾನಾದಿಗಳು, ಆಚಾರ್ಯ ಪೂಜೆ, ದಂಪತಿ ಪೂಜೆ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯು 12:30ರಿಂದ ಪ್ರಾರಂಭ. ಮಧ್ಯಾಹ್ನ ಗಂಟೆ 12:30ರಿಂದ 3ರ ತನಕ ಸ್ಥಳೀಯ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಮಧ್ಯಾಹ್ನ 3 ಗಂಟೆಯಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 5:30ಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ದೊಡ್ಡ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಭ್ರಮ ಸಡಗರದಲ್ಲಿ ನಡೆಯಲಿದೆ. ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀ ಎಸ್ ವೆಂಕಟೇಶ್ವರ ಮೂರ್ತಿ ಶ್ರೀವಾರಿ ಫೌಂಡೇಶನ್ ಬೆಂಗಳೂರು ಇವರ ಪೌರೋಹಿತ್ಯದಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆಯಲಿದೆ. ಧಾರ್ಮಿಕ ಮಾರ್ಗದರ್ಶನ ವೇದಮೂರ್ತಿ ಬಿ ಲೋಕೇಶ್ ಅಡಿಗ ಪ್ರಾಂತೀಯ ಧರ್ಮಾಧಿಕಾರಿಗಳು, ಶ್ರೀ ಶಾರದಾ ಪೀಠಂ ಶೃಂಗೇರಿ ಮತ್ತು ನಾಗಪಾತ್ರಿಗಳು, ನಾವುಂದ ಬಡಾಕೆರೆ. ಈ ಸಂದರ್ಭ ಗೌರವಾಧ್ಯಕ್ಷರು ಹಾಗೂ ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ ನೆಲ್ಯಾಡಿ, ಸಂಚಾಲಕರು ಹರಿಶ್ಚಂದ್ರ ಆಚಾರ್ಯ ಚಿಕ್ತಾಡಿ, ಕಾರ್ಯದರ್ಶಿ ಸುಂದರ್ ಆರ್ ಕೊಟ್ಟಾರಿ ಕೆರ್ಗಾಲು, ಕೋಶಾಧಿಕಾರಿ ಲಿಂಗಯ್ಯ ಕಾರ್ವಿ, ಉಪ್ಪುಂದ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು.